ಈತ 8ನೇ ತರಗತಿಯ ವಿದ್ಯಾರ್ಥಿ. ಎಲ್ಲರಂತೆ ಆಟ ಪಾಠದಲ್ಲಿ ತೊಡಗಿಕೊಂಡು ಬಾಲ್ಯವನ್ನ ಸಂತಸದಿಂದ ಕಳೆಯುತ್ತಿದ್ದ. ಆದರೆ ಆ ಒಂದು ದುರ್ಘಟನೆ ಬಾಲಕನ ಜೀವನವನ್ನೇ ಬದಲಾಯಿಸಿ ಬಿಟ್ಟಿದೆ. ಏಳೋಕೂ ಆಗದೆ ಕೂರೋಕೂ ಆಗದೆ ಹಾಸಿಗೆಯಲ್ಲೇ ಈತ ಕಾಲ ಕಳೆಯುತ್ತಿದ್ದಾನೆ. ಹೆತ್ತವರು ಈ ಬಾಲಕನ ಚಿಕಿತ್ಸೆಗೆ ಹಣ ಹೊಂದಿಸಲಾಗದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆ ಹುಡುಗ ಯಾರು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಹೀಗೆ ಮಲಗಿದಲ್ಲಿಯೇ ನರಕ ಯಾತನೆ ಅನುಭವಿಸುತ್ತಿರುವ ಬಾಲಕನನ್ನ ನೋಡಿದ್ರೆ ಎಂತಹ ಕಟುಕನ ಕಲ್ಲು ಹೃದಯವು ಒಮ್ಮೆ ಮರುಕ ಪಡುತ್ತದೆ. ಹೀಗೆ ಕೋಮಾ ಸ್ಥಿತಿಯಲ್ಲಿರುವ ಬಾಲಕನ ಹೆಸರು ಕಿಶನ್. ಗುಣ್ಮಿ ಅಂಬಾಗಿಲು ಮಾಣಿ ಚೆನ್ನಕೇಶವ ದೇವಳದ ಸಮೀಪದ ನಿವಾಸಿ ಗುಲಾಬಿ ಮತ್ತು ಕೃಷ್ಣ ಪೂಜಾರಿ ಅವರ ಮಗ. ಗುಣ್ಮಿ ಸರ್ಕಾರಿ ಪ್ರೌಢಶಾಲೆಯ 8ನೇ ತರಗತಿಯ ವಿದ್ಯಾರ್ಥಿಯಾದ ಕಿಶನ್ ಪೂಜಾರಿ ಇತ್ತೀಚೆಗಿನ ಕೆಲ ತಿಂಗಳ ಹಿಂದೆ ಗುಣ್ಮಿ ಅಂಬಾಗಿಲಿನ ಯೂಟರ್ನ್ ಬಳಿ ತಾಯಿಯ ಜೊತೆಯಲ್ಲಿ ರಸ್ತೆಯ ಬದಿಯಲ್ಲಿ ನಿಂತಿರುವಾಗ ಬೈಕ್ ಒಂದು ಡಿಕ್ಕಿ ಹೊಡೆದ ಪರಿಣಾಮ ಇದೀಗ ಹಾಸಿಗೆಯಲ್ಲೇ ಮಲಗುವಂತಾಗಿದೆ. ಸುಮಾರು 1 ತಿಂಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಈ ಬಾಲಕ ಯಾವುದೇ ಕ್ರಿಯೆಗೆ ಸ್ಪಂದಿಸದೆ ಚಿಂತಾಜನಕ ಸ್ಥಿತಿಯಲ್ಲಿದ್ದ. ಬಳಿಕ ಇದೀಗ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಂಡಿದ್ದು ಸೂಕ್ತ ಚಿಕಿತ್ಸೆ ನೀಡಿದ್ದೇ ಆದಲ್ಲಿ ಕಿಶನ್ ಮೊದಲಿನಂತೆ ಆಗಲಿದ್ದಾನೆ ಎಂದು ವೈದ್ಯರು ಭರವಸೆ ನೀಡಿದ್ದಾರೆ. ಆದರೆ ಚಿಕಿತ್ಸೆಗೆ ಹಣದ ಅವಶ್ಯಕತೆ ಇದೆ. ಈ ಕುಟುಂಬಕ್ಕೆ ಒಂದೆಡೆ ಮನೆ ಕಟ್ಟಿದ್ದ ಸಾಲವಾದರೆ ಮತ್ತೊಂದೆಡೆ ಈ ಮಗನ ಚಿಕಿತ್ಸೆಗೆ ಹಣ ಹೊಂದಿಸುವ ಚಿಂತೆ ಇದ್ದ. ಇನ್ನೊಬ್ಬ ಮಗ ಕೂಡ ಅನಾರೋಗ್ಯದಿಂದ ವೈದ್ಯರ ಚಿಕಿತ್ಸೆಯಲ್ಲಿ ತನ್ನ ಜೀವನ ಸಾಗಿಸುತ್ತಿದ್ದಾನೆ. ಈತನ ಸ್ಥಿತಿಯನ್ನು ಕಂಡ ಗುಣ್ಮಿ ಶಾಲೆಯ ಶಿಕ್ಷಕ ವೃಂದ ಹಾಗೂ ಸ್ಥಳೀಯರಾದ ವಿನಯ್ ಕುಮಾರ್ ಕಬಿಯಾಡಿ ಒಂದಷ್ಟು ಮಕ್ಕಳನ್ನು ಸೇರಿಸಿ ಈತನೆದುರು ಕ್ರಿಕೆಟ್ ಆಡಿಸುವುದು, ಭಜನೆ ಇತ್ಯಾದಿ ಚಟುವಟಿಕೆಗಳನ್ನ ಮಾಡಿಸಿ ಬಾಲಕನ ಚೇತರಿಕೆಗೆ ಪ್ರಯತ್ನಿಸುತ್ತಿದ್ದಾರೆ. ಜನವರಿ 15ರಂದು ಅವನಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಅಂತ ನಾವು ಸ್ಥಳೀಯ ಆಸ್ಪತ್ರೆ ಸುಧಾಕರ್ ಡಾಕ್ಟರ್ ಅಲ್ಲಿ ಕರ್ಕೊಂಡು ಹೋಗಿ ಸಂಜೆ ಸಾಧಾರಣ 7 ಗಂಟೆ ಆಗಿರ್ಬೋದು. ಸಂಜೆ ಬರ್ತಾ ಇರುವಾಗ ರಸ್ತೆ ಇಲ್ಲಿ ಗುಣ್ಮಿ ಜಂಕ್ಷನ್ ಹತ್ರ ಕ್ರಾಸ್ ಅಲ್ಲಿ ಈಚೆ ಬರ್ಲಿಕ್ಕೆ ಅವರು ಕಾಯ್ತಾ ಇದ್ರು. ಆವಾಗ ಹಿಂದಿಂದ ಒಂದು ಬೈಕ್ ಬಂದು ತಾಯಿ ಮತ್ತೆ ಮಗ ಇರುವ ಬೈಕಿಗೆ ಗುದ್ದಿ ಬಿಟ್ರು. ಆ ಸ್ಥಳದಲ್ಲೇ ಅವ್ರು 3 ಜನ ಗಾಡಿಯಲ್ಲಿಂದಾನೆ ಬಿದ್ದು ತಾಯಿಗೆ ತುಂಬಾ ಪೆಟ್ಟಾಗಿತ್ತು. ಅವ್ರನ್ನ ಸ್ಥಳೀಯ ಆಸ್ಪತ್ರೆಗೆ ಸೇರಿಸ್ತೀವಿ. ಆಮೇಲೆ ಅವನನ್ನ ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಇಲ್ಲಿ ಆಗುದಿಲ್ಲ ಅಂದ್ರೆ ತಲೆಗೆ ತುಂಬಾ ಪೆಟ್ಟು ಬಿದ್ದಿದೆ, ಮಣಿಪಾಲ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಕೂಡ್ಲೆ ಆಕ್ಸಿಜನ್ ಎಲ್ಲ ಹಾಕಿ ಕರ್ಕೊಂಡು ಹೋದ್ವಿ. ಆಮೇಲೆ ಆಸ್ಪತ್ರೆಯಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಸೇರಿಸಿ ಅವನಿಗೆ ಬದುಕುವ ಚಾನ್ಸೇ ಇಲ್ಲ ಅಂತ ಹೇಳಿದ್ರು. ಅಂತಂದ್ರೆ ತಲೆ ಹಿಂಭಾಗಕ್ಕೆ ಸರಿಯಾಗಿ ಪೆಟ್ಟು ಬಿದ್ದು ಅಲ್ಲಿ ಹಿಂದಿಂದನೇ ಬ್ಲೀಡಿಂಗ್ ಆಗ್ತಾ ಇತ್ತು. ಆಮೇಲೆ 1-2 ದಿನದ ನಂತರ ಸ್ಕ್ಯಾನಿಂಗ್ ಮಾಡಿದಾಗ ಬ್ಲೀಡಿಂಗ್ ನಿಂತಿತ್ತು. ಅವನಿಗೆ ಸ್ವಲ್ಪ ಡ್ಯಾಮೇಜ್ ಆಗಿದೆ ಹಿಂದೆ. ಅದಕ್ಕೆ ಅವನು ಇವಾಗ ಕೋಮಾದಲ್ಲಿದ್ದಾನೆ. ಸಾಧಾರಣ 5-6 ತಿಂಗಳು ಅವನನ್ನು ರಿಕವರ್ ಆಗ್ಲಿಕ್ಕೆ ಬೇಕಾಗ್ತದೆ ಅಂತ ಹೇಳಿದ್ದ. ಇವಾಗ ಹೀಗೆ ಮನೆಯಲ್ಲೇ ಆರೈಕೆ ಒಬ್ರು ನರ್ಸನ್ನು ನಾವು ಅಪಾಯಿಂಟ್ ಮಾಡ್ಕೊಂಡಿದ್ದೆ. ಯಾಕಂದ್ರೆ ನಮ್ಗೆ ಆ ಪ್ರೊಸೀಜರ್ ಎಲ್ಲ ಗೊತ್ತಿಲ್ಲ. ಅಂದ್ರೆ ಪೈಪಲ್ಲೆಲ್ಲ ಫುಡ್ ಹಾಕುದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಅವನಿಗೆ ಮತ್ತೆ ಪ್ರಾಬ್ಲಮ್ ಆಗ್ತದೆ. ಹಾಗೆ ನಾವು ಅವನಿಗೋಸ್ಕರ ಒಬ್ರು ನರ್ಸನ್ನ ಹಾಕೊಂಡಿದ್ವಿ. ಆದರೆ ಕಿಶನ್ ಸಂಪೂರ್ಣವಾಗಿ ಚೇತರಿಸಿಕೊಳ್ಳಬೇಕಾದ್ರೆ ಇನ್ನಷ್ಟು ಚಿಕಿತ್ಸೆಯ ಅವಶ್ಯಕತೆ ಇದೆ. ಇದಕ್ಕಾಗಿ ಆರ್ಥಿಕ ನೆರವಿನ ಅಗತ್ಯವಿದ್ದು ದಾನಿಗಳು ಸಹಾಯ ಹಸ್ತ ಚಾಚಿದರೆ ಬಾಳಿ ಬದುಕಬೇಕಾದ ಬಾಲಕನ ಜೀವ ಉಳಿಸಿದಂತಾಗುತ್ತದೆ. ಆರ್ಥಿಕ ಸಹಾಯ ನೀಡಲು ಇಚ್ಛಿಸುವವರು ಯೂನಿಯನ್ ಬ್ಯಾಂಕ್ ಸಾಸ್ತಾನ ಪಾಂಡೇಶ್ವರ ಶಾಖೆಯ ಎಸ್ಬಿ ಖಾತೆ ಸಂಖ್ಯೆ 52101069083890, ಐಎಫ್ಎಸ್ಸಿ ಕೋಡ್ UBIN 09011792 ಈ ಬ್ಯಾಂಕ್ ಖಾತೆಗೆ ಹಣ ಹಾಕಬಹುದಾಗಿದೆ. ನ್ಯೂಸ್ ಡೆಸ್ಕ್, ಸ್ಪಂದನ ಟಿವಿ, ಉಡುಪಿ.